1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯ ಬೆನ್ನಿಗೆ ನಡೆದ ಸಿಖ್ ವಿರೋಧಿ ದಂಗೆಯ ಹಿಂಸಾಚಾರದ ಮತ್ತೊಂದು ಪ್ರಕರಣದಲ್ಲೂ ತಪ್ಪಿತಸ್ಥರು ಎಂದು ಮಾಜಿ ಕಾಂಗ್ರೆಸ್ ನಾಯಕ ಸಜ್ಜನ್ ಕುಮಾರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 1941ರ ನವೆಂಬರ್ 1ರಂದು ಜಸ್ವಂತ್ ಸಿಂಗ್ ಮತ್ತು ಮಗ ತರುಣ್ ದೀಪ್ ಸಿಂಗ್ ಗುಂಪು ಹಲ್ಲೆಗೆ ಮಡಿದಿದ್ರು. ಗುಂಪನ್ನು ಮಾಜಿ ಸಂಸದ ಸಜ್ಜನ್ ಕುಮಾರ್ ಮುನ್ನಡೆಸಿದ್ರು ಎಂದು ಹೇಳಲಾಗಿತ್ತು. ವಿಶೇಷ ಕೋರ್ಟು ವಿಚಾರಣೆ ನಡೆಸಿ ಜೀವಾವಧಿ ಶಿಕ್ಷೆ ನೀಡಿದೆ. ದಿಲ್ಲಿ ಸಿಖ್ ವಿರೋಧಿ ದಂಗೆಯ ಬೇರೊಂದು ಪ್ರಕರಣದಲ್ಲಿ ಸಜ್ಜನ್ ಕುಮಾರ್ ಮೊದಲೇ ಸೆರೆಮನೆಯಲ್ಲಿ ಇದ್ರು. ದಿಲ್ಲಿ ಸಿಖ್ ವಿರೋಧಿ ದಂಗೆ ಸಂಬಂಧ 400 ಮಂದಿ ಇಲ್ಲಿಯವರೆಗೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ದಂಗೆಯ ವೇಳೆ ಸಂಸದರಾಗಿದ್ದ ಸಜ್ಜನ್ ಕುಮಾರ್ ಹೆಸರು 5 ಹತ್ಯೆಗಳಿಗೆ ಸಂಬಂಧಿಸಿದಂತೆ ಎಫ್ಐಆರ್ನಲ್ಲಿ ಸೇರಿತ್ತು.